ದಿ ಕಾಶ್ಮೀರ ಫೈಲ್ಸ್ ಚಿತ್ರ ನಿಜಕ್ಕೂ ದೇಶದಾದ್ಯಂತ ಸಂಚಲನ ಮೂಡಿಸಿದ್ದು, ಇಂದು ಮಂಗಳೂರಿನ ಚಿತ್ರಮಂದಿರವೊಂದರಲ್ಲಿ ಸಿನಿಮಾ ವೀಕ್ಷಣೆಗೆ ಉಚಿತವಾಗಿ ಅವಕಾಶ ಕಲ್ಪಿಸಿದ್ದ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಚಿತ್ರ ನೋಡಿ ಭಾವುಕರಾಗಿದ್ದಾರೆ. ಉತ್ತರ ಮಂಡಲದ ಕಾರ್ಯಕರ್ತರಿಗೆ ವೈಯಕ್ತಿಕವಾಗಿ ಎಲ್ಲರ ಟಿಕೆಟ್ಗಳನ್ನು ಖರೀದಿಸಿ ಸಿನಿಮಾ ವೀಕ್ಷಣೆಗೆ ಶಾಸಕರು ಅವಕಾಶವನ್ನ ಕಲ್ಪಿಸಿದರು. 3 ಗಂಟೆಗಳ ಕಾಲ ಸಿನಿಮಾ ವೀಕ್ಷಿಸಿ ಬಂದಂತಹ ಶಾಸಕರು ಬಳಿಕ ಕಣ್ಣೀರನ್ನು ಸುರಿಸಿದ್ದಾರೆ. ಅಷ್ಟೇ ಅಲ್ಲದೆ 5-10 ನಿಮಿಷಗಳ ಕಾಲ ಯಾರೊಂದಿಗೂ ಮಾತನಾಡದೆ ಏಕಾಂಗಿಯಾಗಿ ನಿಂತು ಸ್ತಬ್ಧವಾದರು. ಜೊತೆಗಿದ್ದ ಕಾರ್ಯಕರ್ತರು ಭಾವುಕರಾಗಿದ್ದಾರೆ. ಸಿನಿಮಾದಲ್ಲಿ ಅಸಲಿಯಾಗಿ ಈ ಹಿಂದೆ ನಡೆದ ಅತ್ಯಾಚಾರ, ನರಮೇಧ, ಮಹಿಳೆಯರ ಮೇಲಿನ ದೌರ್ಜನ್ಯವನ್ನ ಕಣ್ಣಾರೆ ಕಂಡಂತೆ ಭಾಸವಾಗಿದೆ. ಹೀಗಾಗಿ ಮನಸ್ಸು ವಿಚಲಿತಗೊಂಡಿದ್ದು ಮಾತನಾಡಲು ಸಾಧ್ಯವಾಗ್ತಾ ಇಲ್ಲ. ಉಗ್ರಗಾಮಿಗಳ ಕೈವಾಡ ಹಾಗೂ ಜನಾಂಗೀಯತೆಯನ್ನ ಬೆಳೆಯಲು ಬಿಡದೆ ದೇಶವನ್ನ ಸದೃಢವಾಗಿ ಬೆಳೆಸುವ ಹಾಗೂ ಕಾಶ್ಮೀರಿ ಪಂಡಿತರಿಗೆ ಅವರ ನ್ಯಾಯಯುತ ಹಕ್ಕನ್ನ ಒದಗಿಸಿಕೊಡುವ ಕೆಲಸವಾಗಬೇಕಾಗಿದೆ ಎಂದು ಡಾಕ್ಟರ್ ಭರತ್ ಶೆಟ್ಟಿ ಈ ಸಂದರ್ಭ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಪಟ್ಲ ಸತೀಶ್, ಒಮ್ಮೆಯಾದ್ರೂ ಜನರು ಈ ಸಿನಿಮಾವನ್ನ ನೋಡಲೇಬೇಕಿದೆ, ಮನಸ್ಸು ಪರಿವರ್ತನೆ ಆಗುವ ಅಂತಹ ಚಲನಚಿತ್ರವಿದು ಎಂದು ಚಿತ್ರದ ಕುರಿತು ಮೆಚ್ಚುಗೆಯ ಮಾತುಗಳನ್ನು ಆಡಿದ್ರು. ಮನುಷ್ಯರಿಗೆ ನನ್ನ ಸಹಿಸ್ಕೊಳ್ಳಿಕ್ಕೆ ಕಷ್ಟ ಆಗ್ಬೋದು. 30 ವರ್ಷಗಳ ತನಕ ಇಡೀ ದೇಶದ ಜನರ ಮನಸ್ಸಿನಲ್ಲಿ ಸತ್ಯಾಂಶವನ್ನು ಯಾವುದೋ ಒಂದು ರೀತಿಯಲ್ಲಿ ಯಾರು ಏನಂತ ಹೇಳಲಿಕ್ಕೆ ಆಗೋದಿಲ್ಲ, ಮರೆಮಾಚಿದ್ದಾರೆ. ಮುಂದೆ ಆ ಸಮಯದಲ್ಲಿ 30 ವರ್ಷ ನಾವೆಲ್ಲ ಶಾಲೆ ಕಾಲೇಜಿಗೆ ಹೋಗ್ತಿರುವಂಥ ಸಮಯ, ನಮ್ಮ ಜೀವಿತ ಅವಧಿಯಲ್ಲಿ ಆದಂಥ ವಿಷಯ. ಪಿಕ್ಚರಲ್ಲಿ ಹೇಳ್ತಾರೆ, ಸತ್ಯವನ್ನು ಹೇಳಲಿಕ್ಕೆ ಸತ್ಯವನ್ನು ಹೇಳ್ತಾ ಇದ್ದಾರೆ. ಕೇಳುವಂಥ ಮನಸ್ಸು ಇಡೀ ದೇಶದ ಜನರಲ್ಲಿ ಇರಲಿಲ್ವಾ, ಅಥವಾ ನಾವೇ ಅದನ್ನು ನೆಗ್ಲೆಕ್ಟ್ ಮಾಡಿದ್ದೇವಾ? ಅಲ್ಲ, ಈ ಜಾಗೃತಿ ಮೂಡಲಿಕ್ಕೆ ಒಂದು ಪಿಕ್ಚರ್ ಬರಬೇಕಾದ, ನಾವು ಯೋಚನೆ ಮಾಡಬೇಕಾದ ಸಂಗತಿ. ಈ ಪಿಕ್ಚರನ್ನು ಬಹುಶಃ ಯುವ ಪೀಳಿಗೆಯವರು ಯಾರೆಲ್ಲ ಇದ್ದಾರೆ, ಯುವಕರು ಒಂದ್ಸತಿ ನೋಡಬೇಕು. ಅಂದರೆ ಯಾರ ಬಗ್ಗೆ ಹಾಗೆ ಸಾಧಲಿಕ್ಕಲ್ಲ, ನಾವು ಕೆಲವು ವಿಷಯನ ನೆಗ್ಲೆಕ್ಟ್ ಮಾಡಿದರೆ ಸಮಾಜ ಯಾವ ದಿಕ್ಕಿನಲ್ಲಿ ಮುಂದೆ ಹೋಗ್ಬೋದು ಅಥವಾ ನಮ್ಮ ಸ್ಥಿತಿ ಏನಾಗ್ಬೋದು ಅನ್ನೋದ್ರ ಬಗ್ಗೆ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ. ಅದರಲ್ಲಿ ಖಾಲಿ ಹಿಂದೂಗಳು, ಮುಸಲ್ಮಾನರು, ಮತ್ತೊಬ್ಬರು ಅಂತಲ್ಲ, ಎಲ್ಲರ ಸಹ ಈ ಪಿಕ್ಚರನ್ನು ನೋಡಬೇಕು ಅನ್ಸತ್ತೆ. ಅಂದರೆ ಸತ್ಯಾಂಶವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಇಷ್ಟು ದೊಡ್ಡ ಜನಾಂಗೀಯ ನರಮೇಧ ಆದದ್ದನ್ನು ಖಾಲಿ ಇವಾಗ ಸಹ ನಮ್ಮ ಬೆಳಿಗ್ಗೆ ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇದ್ದೆ. ಕೆಲ ವ್ಯಕ್ತಿಗಳು ಅದನ್ನು ಏನೋ ನೆಗೆಟ್ ಮಾಡಲಿಕ್ಕೆ, ಇದೇನೋ ಅಲ್ಲೋ ಒಂದು ಕಡೆ ಪೊಲಿಟಿಕಲಿ ಇದನ್ನು ಮಾಡ್ತಾರೆ, ಆ ರೀತಿಯ ಮನಸ್ಥಿತಿಯ ಜನರು ಸಹ ನಮ್ಮಲ್ಲಿದ್ದಾರೆ. ನನಗೆ ಶಬ್ದ ಬರ್ತಾ ಇಲ್ಲ, ಯಾರಿಗೆ ಸಹ ಶಬ್ದ ಬರಲಿಕ್ಕಿಲ್ಲ. ಇವತ್ತು ಪಿಕ್ಚರ್ ನೋಡಿದವ್ರಿಗೆ ಯಾರಿಗೆ ಸಹ ಮಾತಾಡಲಿಕ್ಕೆ, ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಆಗಲಿಕ್ಕಿಲ್ಲ. ಮೈಯಲ್ಲಿರುವ ರಕ್ತನೇ ಹೆಪ್ಪುಗಟ್ಟಿದಂಥ ಅನುಭವ ಆಗ್ತದೆ ನೋಡೋದಾಗ. ಯಾವುದು 370 ಏನು ಕಾಯ್ದೆ ಇತ್ತು, ಆ ಟೈಮಲ್ಲಿ ಇದ್ದು 370 ಕಾಯ್ದೆ ಇತ್ತು. ಆಗ ಸಹ ಸುಪ್ರೀಂ ಕೋರ್ಟ್ ಇತ್ತು, ಸೋಷಿಯಲ್ ಮೀಡಿಯಲ್ಲಿ ಬರ್ತದೆ. ಆಗ ಸರ್ಕಾರ ಇತ್ತು, ಸೆಂಟ್ರಲ್ ಗೌರ್ಮೆಂಟ್ ಇತ್ತು, ಸುಪ್ರೀಂ ಕೋರ್ಟ್ ಇತ್ತು, ಪೊಲೀಸ್ ಇತ್ತು, ಆರ್ಮಿ ಇತ್ತು, ಹ್ಯುಮ್ಯಾನಿಟೇರಿಯನ್ ಫೈಟ್ ಮಾಡುವಂಥ ಶಕ್ತಿಗಳಿದ್ರು, ಮಾನವ ಹಕ್ಕುಗಳ ಪರವಾಗಿ ಶಕ್ತಿಗಳಿದ್ರು. ಏನು ಮಾಡಲಿಕ್ಕೆ, ಖಾಲಿ ಒಂದು ರಾಂಗ್ ನೆರೇಟಿವಲ್ಲಿ ನಾವೆಲ್ಲ ಸಿಕ್ಕಿ ಬಿದ್ದಿದ್ದೇವೆ. ಅವರು ಹೇಳಿದ ಸ್ಟೋರಿಯೇ ಅದನ್ನು ಒಪ್ಕೊಂಡು ಅದರ ಹಿಂದೆ ಹೋಗಿ ಇಡೀ ದೇಶವನ್ನೇ ಒಂದು ಬೇರೆ ತಪ್ಪುದಾರಿಗೆ ಎಳೆಯುವಂಥ ಕೆಲಸ ಆಗಿದೆ. ಇನ್ನೂ ನಾವು ಎಚ್ಚರಗೊಳ್ಳೋದಿದ್ರೆ ಮತ್ತೇನು ಮಾಡಲಿಕ್ಕೆ ಆಗೋದಿಲ್ಲ. ದೇವರೇ ಕಾಪಾಡಬೇಕು, ದೇವರು ಸಹ ಕಾಪಾಡಲಿಕ್ಕೆ. ನಾವು ಎಚ್ಚೆತ್ತುಕೊಳ್ಳೋದಿದ್ರೆ ಈ ರೀತಿಯ ವ್ಯವಸ್ಥೆಯಿಂದ ಮತ್ತೆ ಶಬ್ದನೇ ಇಲ್ಲ ನನ್ನ ಎಕ್ಸ್ಪ್ಲೇನ್ ಮಾಡಲಿಕ್ಕೆ. ದಿ ಕಾಶ್ಮೀರಿ ಫೈಲ್ಸ್ ಫಿಲ್ಮ್ ನೋಡಿ ಬಂದೆ. ಬಹಳ ಸಂತೋಷವಾಯಿತು, ಬಹಳ ದುಃಖವಾಗ್ತಾ ಇದೆ. ಯಾಕೆಂದರೆ ಇವತ್ತಿಗೆ ಮಾತಾಡುವಂಥ ವಿಷಯ ಅಲ್ಲ. ಒಂದು ಭಾರತದ ಇತಿಹಾಸವನ್ನು ಮೆಲುಕು ಹಾಕುವಂತಹ
ಸತ್ಯ ವಿಷಯವನ್ನು ಇದರಲ್ಲಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ನಮ್ಮ ಭಾರತ ದೇಶದಲ್ಲಿ ಇಂತಹದೊಂದು ಆಗ್ತದೆ ಎಂಬುದಾಗಿ ಯಾರೂ ನಾವು ಕನಸು ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ನಿಜವಾದ ಭಾರತೀಯ ಒಬ್ಬ ನೋಡಬೇಕಾದಂಥ ಇದೊಂದು ಸಿನಿಮಾ. ಪ್ರತಿಯೊಬ್ಬ ಭಾರತೀಯನು ಜಾತಿ ಮತ್ತು ಧರ್ಮದ ಭೇದ ಇಲ್ಲದೆ ಇದನ್ನು ನೋಡಬೇಕೆಂಬುದಾಗಿ ಕೈ ಮುಗಿದು ವಿನಂತಿಸಿಕೊಡ್ತಾ ಇದ್ದೀನಿ. ನಮಸ್ಕಾರ.